ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ ಇರುವರು ವೃದ್ಧರು ಕರೆದೊಯ್ಯಲು ಯಾರೂ ಬಾರದಿರುವುದರಿಂದ ಹಲವು ತಿಂಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಅಸಹಾಯಕರಾಗಿ ದಿನ ಕಳೆಯುತ್ತಿದ್ದರು. ಜಿಲ್ಲಾ ವೈದ್ಯಾಧಿಕಾರಿಯವರ ಕೋರಿಕೆಗೆ ಸ್ಪಂದಿಸಿದ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತ ಶಿರೂರು ಇವರು ವೃದ್ಧರನ್ನ ಮಣಿಪಾಲದ ಹೊಸಬೆಳಕು ಅನಾಥಾಶ್ರಮದಲ್ಲಿ ಮಂಗಳವಾರ ದಾಖಲುಪಡಿಸಿದ್ದಾರೆ. ಆಶ್ರಮದ ಸಂಚಾಲಕರಾದ ತನುಲ್ಲಾ ತರುಣ್, ವಿಜಯ್ ಚಂದ್ರ ಸಾಸ್ತಾನ ಹಿರಿಯ ಜೀವಗಳಿಗೆ ಆಶ್ರಯ ಒದಗಿಸಿ ಮಾನವೀಯತೆ ಮೆರೆದಿದ್ದಾರೆ. ತುಕಾರಾಮ್ ಸುವರ್ಣ, ಚಿನ್ನಯ್ಯ ಕೋಟ್ಯಾನ್ ಹಾಗೂ ಜಯಶೆಟ್ಟಿ ತಂದೆ ಮೈಂದ್ಯ ಶೆಟ್ಟಿ ಊಳೂರು ಮುದರಂಗಡಿ ಎಂದು ವೃದ್ಧರು ವಿಳಾಸಗಳನ್ನು ನೀಡಿದ್ದು ತಾವು ಅನಾಥರು ಎಂದು ಹೇಳಿಕೊಂಡಿದ್ದಾರೆ. ಸಂಬಂಧಿಕರು ಯಾರಾದರೂ ಇದ್ದಲ್ಲಿ ತುರ್ತಾಗಿ ಹೊಸಬೆಳಕು ಆಶ್ರಮ ಸಂಚಾಲಕರನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ.